ಓ ಎಲ್ಲಿ ಹಾಯ್ ಹಾ ಗೈಸ್ ಬ್ಯಾಕ್ ಟು ಹೋಮ್. ನೋಡುವ ಇವರು ಚಂದ ತಿಂದುಕೊಂಡು ಹೋಗ್ತಿದ್ದಾರೆ. ನಾನಿಲ್ಲಿ ಮಗುವನ್ನು ಇಟ್ಕೊಂಡು ಹೋಗ್ತಿದ್ದೇನೆ ನೋಡಿ. ಅವರೊಟ್ಟಿಗೆ ಹೋಗ್ಲಿಕ್ಕೆ ಕೇಳುದಿಲ್ಲ ಅವರು ನೋಡಿ. ಅಪ್ಪನಿಗೆ ಕಷ್ಟ ಕೊಡುದಿಲ್ಲ ಅಂತ ಮಗಳು ತಾಯಿ ಜೊತೆ ಬಂದಿದ್ದಾಳೆ. ಹಾಯ್ ಮೂತು ಊಲೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಯಾವಾಗಲೂ ತೋಟದಲ್ಲಿ ವ್ಲಾಗ್ ಮಾಡ್ತಿದ್ದೆ. ಇವತ್ತು ತುಳು ವ್ಲಾಗು ತೋಟದಲ್ಲಿ ಮಾಡಿದ್ದೆ. ಸದ್ಯಕ್ಕೆ ಸ್ಲ್ಯಾಬ್ ಮೇಲೆ ಬಂದು ವ್ಲಾಗ್ ಮಾಡ್ತಿದ್ದೇನೆ. ನನ್ನ ಮಗಳ ಜೊತೆ ಆಟ ಆಡ್ತಿದ್ದೇನೆ ಇಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡುವ ಅಂತ. ಮತ್ತು ಇವರಿಗೆ ಸ್ವಲ್ಪ ಕೆಲಸ ಉಂಟಂತೆ, ಅಡಿಕೆ ಎಲ್ಲ ಹೆಕ್ಲಿಕ್ಕೆ ಉಂಟಂತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಲಚ್ಚು ಎಲ್ಲಿ ಹಾಯ್ ಹಾ ಹಾ ಓ ದಾತವು ಓ ಲಚ್ಚು ಬಾ 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 ಪೂಜಾರ. ಹಾಂ ಬಾ ಬಾ ಅಮ್ಮ ಕಿಚ್ಚು ಕಿಚ್ಚುಕೊಲ್ಲ ಕಿಚ್ಚು ಕಿಚ್ಚನ್ ಚಕೊಪ್ಪನ ಮಗ. ಹಾಂ ಲಚ್ಚು ಲಚ್ಚು ಕಿಚ್ಚು ಕಿಚ್ಚು ಕಿಚ್ಚು. ಯಾರು ಕೆಲಸ ಉಂಟೀಗ. ನಾನು ವೀಡಿಯೋ ಮಾಡಲಿಕ್ಕೆ ಇವರು ಕೆಲಸ ಮಾಡಲಿಕ್ಕೆ ಆಯ್ತಾ ಇವತ್ತು. ಮೆಲ್ಲ ಕಲ್ಲು ಇಟ್ಕೊಂಡಿದ್ದಾಳೆ. ಲಚ್ಚು ಇದಕ್ಕೆ ಸ್ವಲ್ಪ ನೀರು ಹಾಕಿ ಆಟ ಆಡ್ತೀವಿ, ಖುಷಿ ಆಗ್ಬೋದು. ವಾ ಏಯ್ ಏಯ್ ಅಚ್ಚು ಅಚ್ಚು ಲಚ್ಚು 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 ಇಲ್ಲಿ ನೋಡಿ. ಬಾ 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 ಹ್ಞೂ ಹ್ಞೂ ಎಸ್, ಅದೇ ದಿನ ನೈಟ್ ನಾವು ಬ್ರಹ್ಮಕಲಶಕ್ಕೆ ಹೋದ್ವಿ ಕಂಬಳ ಬೆಟ್ಟ ಹತ್ರ. ಸೊ ಅದರ ಬಗ್ಗೆ ಒಂದಿಷ್ಟು ವೀಡಿಯೋಸ್ ಇದೆ. ನಾನು ಆ್ಯಂಡ್ ನನ್ನ ಹಸ್ಬೆಂಡ್, ನನ್ನ ಮಗಳು ಹೊರಟಿ ನಿಂತಿರೋದು. ಸೊ ಬನ್ನಿ ಹೋಗುವ. ಇದು ನಾವು ಕಬಕದಿಂದ ಹೊರಟದ್ದು. ಕಬಕದಿಂದ ವಿಟ್ಲ ರಸ್ತೆ ಆಗುತ್ತೆ ಕಂಬಳ ಬೆಟ್ಟು. ಸೊ ನಾವಲ್ಲಿ ಹೋದ್ವಿ. 2-3 ದಿವಸ ಏನಿತ್ತು ಅಲ್ಲಿ ಬ್ರಹ್ಮಕಲಶೋತ್ಸವ. ಸೊ ನಾವು ಫಸ್ಟ್ ಡೇನೇ ಹೋದ್ವಿ. ಸೊ ನೋಡಿ ಹೇಗಿದೆ ಅಂತ.
ಜಾನಿ ಜಾನಿ ಕೊಡ್ಲಾರಿ ಅಮ್ಮ ಶಾ ಉಷಾ ಉಷಾ ಹಾಯ್. ಎಂತ ಉಪದ್ರ ಮಾರ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಕೂತ್ಬಿಡ್ಲಿಲ್ಲ ಅವಳು, ಒಂದು ಊಟ ಮಾಡಲಿಲ್ಲ ಸರಿ ಕಟ್ಟು ಅವಳ ಪೋಖ್ರಿಯಲ್ಲಿ, ಕೇಳುದಿಲ್ಲ ಅಂತ. ಓ ಗೈಸ್ ಬ್ಯಾಕ್ ಟು ಹೋಮ್. ನೋಡುವ ಇವರು ಚಂದ ತಿಂದುಕೊಂಡು ಹೋಗ್ತಿದ್ದಾರೆ, ನಾನಿಲ್ಲಿ ಮಗುವನ್ನು ಇಟ್ಕೊಂಡು ಹೋಗ್ತಿದ್ದೇನೆ ನೋಡಿ. ಅವರೊಟ್ಟಿಗೆ ಹೋಗ್ಲಿಕ್ಕೆ ಕೇಳುದಿಲ್ಲ ಅವರು ನೋಡಿ. ಅಪ್ಪನಿಗೆ ಕಷ್ಟ ಕೊಡುದಿಲ್ಲ ಅಂತ ಮಗಳು ತಾಯಿ ಜೊತೆ ಬಂದಿದ್ದಾಳೆ. ಹೈ